ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಇಡೀ ವಿಶ್ವಗೆ ಬಾರಿ ಯಶಸ್ಸುದ ಒಂಜಿ ಆಡಳಿತ ಕೊರ್ನಂಚಿನ ಭಾರತೀಯ ಜನತಾ ಪಾರ್ಟಿದ ಸ್ಥಾಪಕರ್ಲ ಪಕ್ಕ ಇಡೀ ವಿಶ್ವದ ಅಜಾತ ಶತ್ರುಂದೆ ನಮ್ಮ ಮಾತೆಲ್ಲ ತೂಪುರಂಚಿನ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ 73ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಅನಾರೋಗ್ಯ ನಿಮಿತ್ತ ಇನ್ನಿ ಆಸ್ಪತ್ರೆಗೆ ಸೇರಿದ್ದೇವೆ. ಇನ್ನು ಎಡ್ಡೆ ಸುದ್ದಿದಾರವನ್ನು ಆರು ಶೀಘ್ರಾತಿ ಶೀಘ್ರ ಗುಣಮುಖರಾದ ವಾಪಸ್ ಆರು ಸ್ವಸ್ಥಾನಕ್ಕೆ ಮುಖನ ಬಗ್ಗೆ ನನಗೆ ಸುದ್ದಿಗಳು ಬರೋನುಂಟು. ಈ ಸಂದರ್ಭದಲ್ಲಿ ನಮ್ಮ ಊರದ ಪರವಾದ ಬಾಲಕೃಷ್ಣ ಮಂದಿರದ ನಮ್ಮ ಮಾತೆಲ್ಲ ಸೇರಿದ ದೇವರ ಪ್ರಾರ್ಥನೆ ಶ್ರೀಕೃಷ್ಣ ಪರಮಾತ್ಮರ ಪ್ರಾರ್ಥನೆ ಹಾಕೊಂಡು ಆರು ಶೀಘ್ರಾತಿ ಶೀಘ್ರ ಗುಣಮುಖರಾದ ನನ್ನ ಆರೋಗ್ಯ ಪೂರ್ಣ ಪ್ರಮಾಣದ ಸರಿಯಾದ ಸಮಾಜದ ಅನಾಥ ಮಾರ್ಗದರ್ಶನ ಮಾಡ್ತಾರೆ. ಬಕ್ಕಾರನ ವೈಯಕ್ತಿಕ ಜೀವನಲ್ಲ ಅದು ನಿತ್ಯ ನಿರಂತರ ಓಡಾಟ ಮಲ್ಪರೆಗೆ ಅವ್ರನ್ನ ಸ್ವಂತ ಕೆಲಸ ಮಲ್ಪರೆ ದೇವರ ಅದಕ್ಕೆ ಸಂಪೂರ್ಣ ಶಕ್ತಿ ಕೊರತು ಅವ್ರನ್ನ ಆರೋಗ್ಯನ ಕಾಪಾಡಕ್ಕೆ ನಮ್ಮ ಮಾತೆಲ್ಲ ಸೇರಿದೀನಿ. ದೇವರ ಶ್ರೀಕೃಷ್ಣ ಪರಮಾತ್ಮರ ಸಾಮೂಹಿಕ ಈ ಪ್ರಾರ್ಥನೆ ಮಾಡ್ತದೆ. ಇನ್ನು ಈ ಕಾಂಡದ ಈ ಒಂಜಿ ಎಡ್ಡೆ ಪೊರ್ತುಡು ಪೂಜೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ದೇವರ ಇದನ್ನ ಮುಖಾಂತರ ಪೂಜೆ ಮಾಡ್ತಿದ್ದು ಪ್ರಾರ್ಥನೆ ಮಾಡ್ಕೊಂಡು ಆಗಿನಾಥ ಬೇಗ ನಮ್ಮ ಈ ಒಂಜಿ ನಮ್ಮ ಮಾತೆಲ್ಲ ಭಾರಿ ಭಕ್ತಿದ ಪಕ್ಕ ಶುದ್ಧದ ನಾಯಕ ಏನಂಚಿನ ಅಟಲ್ ಬಿಹಾರಿ ವಾಜಪೇಯಿನ ಆರೋಗ್ಯ ಸುಧಾರಣೆ ಮಂತು ಕೊರಲಿ ಶ್ರೀಕೃಷ್ಣ ಪರಮಾತ್ಮ ದೇವರ ಪ್ರಾರ್ಥನೆ ವಾಜಪೇಯಿ ಅನಾರೋಗ್ಯ ನಟ್ಯಾನೆ ಅಂಚಾದ ಪ್ರಮುಖವಾದ 4 ಗಂಟೆ ಎದುರು 4 ಪಾತ್ರ ಪಂಡಿತ ಮಾತಾ ಸಮಾಜನ ಎಡ್ಡೆ ಮನ್ಪಲೆ ಇದು ಅರೆಗೆ ಜ್ಞಾನ ಅನ್ಪಲಿ ಅರೆಗೆ ರಕ್ಷಣೆ ಅನ್ಪಲಿ ಆ ತೊಂದರೆ ಬರೋದಲ್ಲ ಅರೆ ರಕ್ಷಣೆ ಅಂತ ನನ್ನಾತು ಒಂಜಿ 4 ವರ್ಷ ಆರ ದುಮ್ಮು ಕುಣಿದು ಈ ಸಮಾಜ ಎಡ್ಡ ಮನ್ಪಲೆ ಅನುಭವ ಮನ್ಪುನ ಆರ ಪಾರ ಹಿಂದೂ ಧರ್ಮ ರಕ್ಷಣೆ ಮನ್ಪುನ ಆರ ಪಾರ ಹೀರೆ ಹೋಗ್ತದೆ. ಕೃಷ್ಣ ಪಾದಕ್ಕೆ ಗೋವಿಂದ ಗೋವಿಂದ. ಮತ್ತು ವಾಜಪೇಯಿನ ವಿಷಯಗಳು ನನ್ನ ವಿಚಾರ ಒಂಜಿ 4 ವರ್ಷ ಆದ ಸುಖ ಅದು ಧರ್ಮ ಇರ್ತದೆ ಅಂಚಾದ 4 ಪಾತ್ರ ಪಡೆಯರೆ ಮಾತ್ರೆಗಳ ಇದು ಜ್ಞಾನ ಕೊಡ್ತಾರೆ ಆಶ್ರಯಿಸಿದ ಚಿರಮುಖ ಬರ್ತದ್ದು ಮಾತ್ರ ನವಾಗ ದರ್ಶನ ಕೊಟ್ಟರೆ ಈಗ ಅನುಭವ ಲೆಕ್ಕೊಡು ಈಗ ನೀರಿನ ಕೃಷ್ಣನ ಸನ್ನಿಧಾನದ ನೀರ ಮುಖಾಂತರ ಅಂತೀನಿ ಈ ಪ್ರಸಾದನು ಆಗಲೇ 10 ಜನಕ್ಕೆ ಅನ್ನು ಕೊಟ್ಟು ಆ 10 ಜನಗಳು ಸೇರಿ ನನಗೆ ಸ್ವೀಕಾರ ಮಾಡ್ತಾರೆ. ಹಾಗೆ ಉಲ್ಲಾಸದ ನನ್ನ ಇಚ್ಛೆ 4 ವರ್ಷ ಬದುಕಿಗೆ ಅನುಭವ ಮಾಡ್ತಾನೆ. ಆರ ಬಾರ ಹೀರೆ ಉಳ್ಳ ವಿಘ್ನೇಶ್ವರನ ಸ್ವಾಮಿ ಅಯ್ಯಪ್ಪರ ಶ್ರೀರಾಮನ ಮಾಡಿ ಭಾರತೀಯ ಜನತಾ ಪಕ್ಷದ ಸ್ಥಾಪಕರು ನಮ್ಮ ಹಿರಿಯರು ಅಂಚನೆ ಭಾರತದ ಪ್ರಧಾನಿಯಾದ ಎಡ್ಡೆ ಆಡಳಿತ ಕೊರ್ನ ನಮ್ಮ ನಾಯಕರೈನ ಅಟಲ್ ಬಿಹಾರಿ ವಾಜಪೇಯಿ ಅನಾರೋಗ್ಯ ಬಂದು ನಮ್ಮ ಮಾಧ್ಯಮ ಮುಖಾಂತರ ತೀರಿಯಂದು ಬೈದ ಅರ್ನ ಆರೋಗ್ಯ ಸುಧಾರಿಸಿದ ನನಾತ್ ಜೀವನಡು ಅವರಿಗೆ ಶಕ್ತಿ ಕೊರ್ದು ದೇವರು ನನಾತ್ ಪಕ್ಷದ ಮಾತೆರೆಗಳ ಸಲಹೆ ಸೂಚನೆ ಕೊರ್ದು ಈ ಪಕ್ಷದ ಬೆಳವಣಿಗೆಗೆ ಅವರಿಗೆ ಶಕ್ತಿ ಆ ಕೃಷ್ಣ ಪರಮಾತ್ಮ ಕೊರಡು ಬಂದಂಗಳು ಸಾರ್ವಜನಿಕವಾದ ಪ್ರಾರ್ಥನೆ. ಇಡೀ ಜಗತ್ತೇ ಮೆಚ್ಚುನಂಚಿನ ಅಜಾತ ಶತ್ರು ಈ ದೇಶದ ಪ್ರಧಾನಮಂತ್ರಿ ಆದ ಈ ದೇಶದ ಎಡ್ಡೆ ರೀತಿಯ ಆಡಳಿತ ಕೊರತನ ಮುಖಾಂತರ ಪ್ರಾಮಾಣಿಕತೆಗೆ ಬೊಕ್ಕೊಂಜಿ ಪುದಾರ್ ಒಪ್ಪುನಂಚಿನ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಆರ ಕರಿನ ಸುಮಾರು 10 ವರ್ಷದಿಂದ ಅನಾರೋಗ್ಯದ ನಿಮಿತ್ತ ಅದನ್ನ
ಸಾರ್ವಜನಿಕ ಜೀವನ ಬೊಕ್ಕ ರಾಜಕೀಯ ಕ್ಷೇತ್ರದ ದೂರ ಇದ್ದದ್ದು ಅವ್ರನ್ನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊರೊಂದು ಅವ್ರನ್ನ ಇಲ್ಲಲ್ಲಿತ್ತೇವೆ. ಇಂಥ ಕೋಡೆದ ಮಾಧ್ಯಮದ ಮುಖಾಂತರ ತೆರಿನ ಪ್ರಕಾರ ಅವ್ರನ್ನ ಆರೋಗ್ಯ ಮಸ್ತ್ ಬಿಗಡಾಯಿಸದನ್ನು ಪನ್ಪನ ಸಂಗತಿ ವ್ಯಾಪಕವಾದ ಬಂದಾಗ ನಿಜವಾದ ಅವ್ರನ್ನ ಅಭಿಮಾನಿ ನಂಚಿನ ಇಂಕ್ಲೆಗೆ ಮಾತ್ರೆಗಳ ಭಾರಿ ಆತ ರಾಜಕೀಯದಕ್ಕೆಲ್ಲ ಒಪ್ಪು ನಂಚಿನ ಒಂಜಿ ಸರ್ವಕಾಲಿಕ ನಾಯಕಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಆರು ಮಲ್ತ ನಂಚಿನ ಎಡ್ಡೆ ಕೆಲಸನ ಇನಿಕ್ಲ ಜನಕ್ಕಲು ಮಾತೆರ್ಲ ಒಪ್ಪುವೆರು. ಅವ್ರನ್ನ ಬಗ್ಗೆ ಮಾತೆರೆಗಳ ಅಭಿಮಾನ ಉಂಡು. ಅವರಿಗಿನ 93 ವರ್ಷ ಅಲ್ಲ 93 ವರ್ಷ ಕರೀದು ನನ್ನ ದುಂಬಾಗಿಲ ಅವ್ರನ್ನ ಆರೋಗ್ಯದ ಸುಧಾರಣೆ ಅದು ಅವ್ರ ಜೀವನದ ಪೂರ್ತಿ ಅವ್ರನ್ನ ಆಯುಷ್ಯ ಏತುಂಡ ಆತ ಪೂರ್ತಿ ಓಡಾಟ ಮಲ್ಪನೆಗೆ ಅಂಚನೆ ಆರೋಗ್ಯ ಸಂಪೂರ್ಣವಾದ ಸುಧಾರಣೆಗೆ ನಮ್ಮ ಮಾತೆರ್ಲ ಶ್ರೀಕೃಷ್ಣ ಪರಮಾತ್ಮಡನೇ ಪ್ರಾರ್ಥನೆ ಮಲ್ಪಡು, ದೇವರಡನೇ ಪ್ರಾರ್ಥನೆ ಮಲ್ಪಡು. ಅವ್ರನ್ನ ಆರೋಗ್ಯ ಸರಿ ಇತ್ತದು ಅವ್ರನ್ನ ಚಟುವಟಿಕೆಗಳು ನಿತ್ಯ ನಿರಂತರ ಸರಿ ಇತ್ತಂದ ಖಂಡಿತ ಸಮಾಜಕ್ಕೆ ನನ್ನಲ್ಲ ಜೆತ್ತನಲ್ಪನೆ ಅವರಿಗೆ ಮಾರ್ಗದರ್ಶನ ನಲ್ಪನ ಅಂಚಿನ ಒಂಜಿ ಶಕ್ತಿ ಆ ಭಾಗ್ಯನ ದೇವರ ಕರುಣಿಸೋಡು. ಅಂಚಿತ್ತಿನ ವಾಜಪೇಯಿ ನನವರಿ ಇಜ್ಜೇರು ಅವ್ರನ್ನ ಆರೋಗ್ಯ ಸುಧಾರಣೆ ಅಪ್ಪನಕ್ಕೆ ನಮ್ಮ ಮಾತೆರ್ನ ಇಡೀ ದೇಶದಾದ್ಯಂತ ಪ್ರಾರ್ಥನೆ ಮಲ್ಪನ ನಮ್ಮ ಕರ್ತವ್ಯ. ನಮ್ಮ ದೇವರಡೈನಿ ಮಾತೆಲ್ಲ ಸೇರಿದು ಬಾಲಕೃಷ್ಣ ಮಂದಿರಡು ಶ್ರೀಕೃಷ್ಣ ಪರಮಾತ್ಮಡ ಪ್ರಾರ್ಥನೆ ಮಲ್ದ ಅವೇಲೆಕ್ಕ ಇನ್ನು ಕಾಂಡೆದ ದಿನ ಎಡ್ಡೆ ಸುದ್ದಿಲ ಬೈದನು ಅವ್ರನ್ನ ಆರೋಗ್ಯ ಸುಧಾರಣೆ ಅದು ಶೀಘ್ರ ಅತಿ ಶೀಘ್ರ ಡಿಸ್ಚಾರ್ಜ್ ಆಪೇರು ಪನ್ಪನ ಒಂದು ಸುದ್ದಿಲ ಬೈದನು ಆರು ಇಲ್ಲಲು ನಿರಂತರವಾದ ಅವ್ರನ್ನ ಆರೋಗ್ಯ ಎಡ್ಡೆ ಪಡೆದು ದೇವರಡ ಮಾತೆಲ್ಲ ನಮ್ಮ ಪ್ರಾರ್ಥನೆ ಮಲ್ದ ನಮ್ಮ ಮಾತೆರ್ನಲ್ಲಿ ಆರೈಕೆ ಅವ್ರನ್ನ ಆರೋಗ್ಯ ಸುಧಾರಣೆ ಆಡೋದು.